ಹಾಯ್ ಹಲೋ ವೆಲ್ಕಮ್ ಟು ಸ್ಟೋರಿ ಒನ್. ಸೊ ಇವತ್ತು ನಮ್ಮ ಜೊತೆಗೆ ಕಂಬಳ ಕ್ಷೇತ್ರದ ಆಧುನಿಕ ತಂತ್ರಜ್ಞಾನ ಪ್ರಪ್ರಥಮವಾಗಿ 10 ವರ್ಷದ ಹಿಂದೆ ಲೇಸರ್ ಫಿನಿಶಿಂಗ್ ಯಾವ ಥರ ಜಜ್ಮೆಂಟ್ ಕೊಡ್ಬೋದು ಲೇಸರಲ್ಲಿ ಅಂತ ಕಂಬಳಕ್ಕೆ ಪರಿಚಯಿಸಿದಂಥ ಮಿಯಾರಿನ ರತ್ನಾಕರ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ನೀವು 10 ವರ್ಷದ ಮುಂಚೆ ಮಾಡಿದ ತಂತ್ರಜ್ಞಾನಕ್ಕೂ ಈಗಿನ ತಂತ್ರಜ್ಞಾನಕ್ಕೂ ಯಾವ ಥರ ವ್ಯತ್ಯಾಸ ಇದೆ ಮತ್ತು ನೀವು ಈ ಥರ ಪರಿಚಯಿಸ್ತಿರೋಂಥ ಹೊಸ ತಂತ್ರಜ್ಞಾನ ಯಾವುದು? ಓಕೆ, ನಮಸ್ತೆ. ಜೈ ಮಹಾಲಿಂಗೇಶ್ವರ ನಮಃ. ನಾನು ರತ್ನಾಕರ್ ನಾಯ್ಕ್ ಅಂತ ಸ್ಕೈವ್ಯೂ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಕಳೆದ ಒಂದು 10 ವರ್ಷದಿಂದ ಕಂಬಳದಲ್ಲಿ ಒಂದು ನಿಷ್ಪಕ್ಷಪಾತವಾದ ಒಂದು ರಿಸಲ್ಟ್ ನೋಡಲಿಕ್ಕೋಸ್ಕರ ಅಥವಾ ಅದನ್ನು ಜಜ್ಮೆಂಟ್ ಮಾಡಲಿಕ್ಕೋಸ್ಕರ ಒಂದು ಲೇಸರ್ ತಂತ್ರಜ್ಞಾನವನ್ನು ಅಳವಡಿಸಿ ಒಂದು 10 ವರ್ಷದಿಂದ ಆ ಸಿಸ್ಟಮಲ್ಲೇ ನಾವು ಜಜ್ಮೆಂಟ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಸಾಧಾರಣ ನಮಗೆ 100ನೇ ಭಾಗದಲ್ಲಿ ಆ ಎಕ್ಯುರೇಸಿಯಲ್ಲಿ ನಾವು ಜಜ್ಮೆಂಟ್ ಕೊಡ್ತಾ ಇದ್ದೆವು. ಅದರಲ್ಲಿ ಕೂಡ ಒಂದು 100ರಲ್ಲಿ 1-2 ಒಂದು ಈಕ್ವಲ್ ಬರುವಂಥ ಒಂದು ಪ್ರಮೇಯ ಇರ್ತಿತ್ತು. ಅದು ಕೆಲವು ಸಲ ಏನಾಗ್ತದೆ, ಅದು ಆ ವಿಷಯದಲ್ಲಿ ಇನ್ನೊಂದು ಸಲ ಕೋಣಗಳನ್ನು ಓಡಿಸೋದ್ರಲ್ಲಿ ಟೈಮ್ ವೇಸ್ಟ್ ಆಗ್ತದೆ, ಕಂಬಳ ಜಾಸ್ತಿ ಹೊತ್ತು ನಡೀತದೆ. ಆ ನಿಟ್ಟಿನಲ್ಲಿ ಈಗ 100ನೇ 1 ಅಂಶವನ್ನು 1000ದ 1 ಅಂಶ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಮಾಡಿ ಅದೀಗ FAT ಸಿಸ್ಟಮ್, ಫುಲ್ಲಿ ಆಟೋಮೆಟಿಕ್ ಟೈಮಿಂಗ್ ಸಿಸ್ಟಮನ್ನು ಒಂದು ಅನ್ವೇಷಣೆ ಮಾಡಿ ಅದನ್ನು ಸಾಫ್ಟ್ವೇರ್ ಎಲ್ಲ ನಾವೇ ರೆಡಿ ಮಾಡಿಕೊಂಡು ಇವತ್ತು ಅದನ್ನು ನಾವು ಪರೀಕ್ಷಾರ್ಥವಾಗಿ ಟೆಸ್ಟ್ ಮಾಡ್ತಾ ಇದ್ದೇವೆ. ಇದು ನಿಮ್ಮ ಸಂಸ್ಥೆ ಎರಡನೇ ಅನ್ವೇಷಣೆ. ಹೌದು. ಅಂದರೆ ಯಾವ ಥರ ಈಗ ನಿಮಗೆ ಪ್ರಾಯೋಗಿಕವಾಗಿ ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ? ಆ್ಯಕ್ಚುಲಿ ನಮ್ಮ ಜಡ್ಜಸ್ಗೆ ಇದು ತುಂಬ ಅಂದರೆ ಇಷ್ಟವರೆಗೆ ಮಾಡಿದ ಜಜ್ಮೆಂಟಲ್ಲಿ ನಮಗೆ ಲೇಸರ್ ಫಿನಿಶಿಂಗ್ ಸಿಸ್ಟಮನ್ನು ನಾವೇನು ಕೊಡ್ತಿದ್ದೇವೆ ಅದು ಲೈಟ್ ಮತ್ತು ಟೈಮರಲ್ಲಿ ಜನರಿಗೆ ಕಾಣ್ತಾ ಇತ್ತು. ಈಗ ನೆಕ್ಸ್ಟ್ ಲೆವೆಲಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ ಇದರದ್ದು ಸ್ಲೋ ಮೋಷನ್ ಮತ್ತು ವಿಡಿಯೋ ಫಿನಿಶಿಂಗ್ ರಿಸಲ್ಟ್ ಅದು ಲೈವಲ್ಲಿ ಬರುವ ಹಾಗೆ ಮಾಡ್ತೇವೆ. ಅಂದರೆ ಟಿವಿಯಲ್ಲಿ ಕೂಡ ನಾರ್ಮಲ್ ಆಗಿ ಬರ್ತದೆ. ಹೇಗೆ ನಮ್ಮ ಕುದುರೆ ರೇಸ್ ಅಥವಾ ಹಾರ್ಸ್ ರೇಸಲ್ಲಿ ಫೈನಲ್ ಜಜ್ಮೆಂಟ್ ಫೋಟೋ ಫಿನಿಶ್ ಹೇಗೆ ಲೈವಲ್ಲಿ ಕೊಡ್ತಾರೆ ವಿತ್ 0.000 ಆ ಅಕ್ಯುರೇಸಿಯಲ್ಲಿ ಹೇಗೆ ಟೈಮಿಂಗ್ ಪ್ರತಿ ಹಾರ್ಸ್ಗಳನ್ನು ಕೊಡ್ತಾರೆ, ಆ ನಿಟ್ಟಿನಲ್ಲಿ ಆ ಅಕ್ಯುರೇಸಿಯಲ್ಲಿ ನಾವು ಕಂಬಳವನ್ನು ಕೂಡ ಆ ಅಕ್ಯುರೇಸಿಯಲ್ಲಿ ಕೊಡಬೇಕನ್ನ ನಿಟ್ಟಿನಲ್ಲಿ ಈ ಸಾಫ್ಟ್ವೇರನ್ನು ನಾವು ಡೆವಲಪ್ ಮಾಡಿದ್ದೇವೆ. ಆಲ್ಮೋಸ್ಟ್ ಇವತ್ತು ಪ್ರಾಯೋಗಿಕ ಇದರಲ್ಲಿ ನಾವು ಅದನ್ನು ಟೆಸ್ಟ್ ಮಾಡ್ತಾ ಇದ್ದೇವೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಓಕೆ, ಈ ಕೋನದ ಸ್ಪೀಡ್ 1000 ಸೆಕೆಂಡ್ ಪರ್ ಸೆಕೆಂಡಿಗೆ ಅಷ್ಟು ಸ್ಪೀಡ್ ಇದೆ ಅಂತ ನೀವು ಜಡ್ಜ್ ಮಾಡಲಿಕ್ಕೆ ಇಲ್ಲ. ಕೋಣದ ಸ್ಪೀಡ್ ಬಂದುಬಿಟ್ಟು 34ರಿಂದ 37 ಕಿಲೋಮೀಟರ್ ಸ್ಪೀಡ್ ಬರ್ತದೆ. ಆದರೆ ನಮ್ಮ ಕ್ಯಾಮರಾದ ಸ್ಪೀಡ್ 1000 FPS ಅಲ್ಲಿ ರೆಕಾರ್ಡ್ ಮಾಡ್ತದೆ. ಓಕೆ, ಈಗ ಅಲ್ಲಿ ಕೋಣ ಬರ್ತಿದೆ, ಇದು ಯಾವ ರೀತಿ ಒಂದು ಇದಾಗ್ತಂತ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಸರ್, ಈಗ ಕೋಣ ಬಂದು ಇಲ್ಲಿ ಇದಾಗಿದೆ. ಹೌದು. ಅಂದರೆ ಇದರ ಔಟ್ಪುಟ್ ಯಾವ ಥರ ನಾವು ಜನರು ನೋಡ್ಬೋದು ಅಂತ? ಈಗ ನೋಡಿ, ಲೇಸರ್ ತಂತ್ರಜ್ಞಾನದಲ್ಲಿ ಯಾವ ಥರ ಕಾಣ್ತದೆ ಅಂದರೆ ಕೋಣ ಬಂದ ಕೂಡಲೇ ಇಮ್ಮಿಡಿಯೇಟ್ಲಿ ರಿಯಲ್ ಟೈಮಲ್ಲಿ ಟೈಮಿಂಗ್ ತೋರಿಸ್ತದೆ. ಅದರೊಟ್ಟಿಗೆ ಅದರ ಯಾವುದು ಫಸ್ಟ್ ಯಾವುದು ಸೆಕೆಂಡ್ ಅಂತ ಲೈಟಲ್ಲಿ ಕಾಣ್ತದೆ. ಹೌದು, ಕಾಣ್ತದೆ. ಹೌದು. ಹಾಂ, ಈ ತಂತ್ರಜ್ಞಾನದಲ್ಲಿ ಇನ್ನೂ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಇದು ಸಾಫ್ಟ್ವೇರ್ ಬೇಸ್ಡ್ ಆದ್ರಿಂದ ಅದರ ರಿಸಲ್ಟ್ ಲೋಡ್ ಆಗಲಿಕ್ಕೆ 15ರಿಂದ 16 ಸೆಕೆಂಡ್ ವೆಯ್ಟ್ ಮಾಡಬೇಕಾಗ್ತದೆ. ಅದು ಇಂಟರ್ನೆಟ್ಟಲ್ಲಿ ನಾವೀಗ ಕನೆಕ್ಟ್ ಮಾಡಿದ್ದೇವೆ. ಅದು ಪ್ರಾಯೋಗಿಕವಾಗಿ. ನೆಕ್ಸ್ಟ್ ಆಗಿ ನಾವು ಅದನ್ನು ಲ್ಯಾಂಡ್ ಸಿಸ್ಟಮಲ್ಲಿ ಕೊಡ್ತೇವೆ. ರಿಯಲ್ ಟೈಮಲ್ಲಿ ಇಲ್ಲಿ ಕಾಣ್ತದೆ ಲೈವ್ ಆಗಿ. ಇವಾಗ ನೋಡಿ, ಅದರದ್ದು ರಿಸಲ್ಟ್ ಇವಾಗ ಬಂತು. ಆಯ್ತಾ? ಹಾಂ, ಆ ರಿಸಲ್ಟನ್ನು ನಾವೀಗ ನೋಡ್ಬೋದು ಇದರಲ್ಲಿ. ನೋಡಿ, ಇದರಲ್ಲಿ ಈಗ ಇದು ಫಸ್ಟ್ ಇದ್ದು ನೋಸ್ ಫಿನಿಶ್. ಇದರಲ್ಲಿ ನಮ್ಮ ಹಾರ್ಸ್ ರೇಸ್ ನೋಸ್ ಫಿನಿಶಲ್ಲೇ ಕೊಡ್ತಾ ಇದ್ದೇವೆ. ಆ ನೋಸ್ ಇದ್ದು ಟೈಮಿಂಗ್ಸನ್ನು ನಾವಿಲ್ಲಿ ಕಾಣ್ಬೋದು. ಎರಡನೇದು ನೋಸ್ ಫಿನಿಶ್ ಇದ್ದು ಟೈಮಿಂಗ್ ಎರಡನೇದರಲ್ಲಿ ಬರ್ತದೆ. ನೋಡಿ, ಈಗ ಫಸ್ಟ್ ಇದ್ದು ಟೈಮಿಂಗ್ ಮತ್ತು ಸೆಕೆಂಡ್ ಇದ್ದು ಟೈಮಿಂಗ್ ನಿಮಗೆ ಆ ಅಕ್ಯುರೇಸಿಯಲ್ಲಿ ಕಾಣ್ತದೆ. ಅದರೊಟ್ಟಿಗೆ ನಮಗೆ ಫೋಟೋ ಫಿನಿಶ್ ಇದರದ್ದು ಸೇಮ್ ಸ್ಕ್ರೀನ್ ನಮಗೆ ಲೈವಲ್ಲಿ ನೋಡಲಿಕ್ಕೆ ಕೂಡ ಅವಕಾಶ ಇದೆ. ಇದು ಮುಂಚೆ ಅದರಲ್ಲಿ ನಾವು ಲೈವಲ್ಲಿ ನಾವು ನಮ್ಮ ಫಿನಿಶಿಂಗ್ ಇದ್ದು ವಿಡಿಯೋವನ್ನು ನಾವು ತೋರಿಸ್ತಾ ಇರಲಿಲ್ಲ. ಹೆಚ್ಚಾಗಿ ಅದು ಕಂಬಳ ಮುಗ್ದ ಮೇಲೆ ಅವರ ರಿಕ್ವೆಸ್ಟ್ ಮೇಲೆ ನಾವು ಕೊಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಏನು ಕೊಡ್ತಾ ಇದ್ದೇವೆ ಅಂದರೆ ಪ್ರತಿಯೊಂದು ಲೈವ್ ಫಿನಿಶನ್ನು ಲೈವ್ ಆಗಿ ಕೊಡ್ತಾ ಇದ್ದೇವೆ. ಟ್ರಾನ್ಸ್ಪರೆನ್ಸಿ ಲೆವೆಲಲ್ಲಿ ಒಂದು ಹೆಜ್ಜೆ ಮುಂದೆ ನಾವು ಅದನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ಸಾಧಾರಣ ನಮ್ಮ ಕಂಬಳದ ಯಜಮಾನರಿಗೆ ಆಗಲಿ, ನೋಡುವವರಿಗೆ ಆಗಲಿ, ಅಥವಾ ನಮ್ಮ ಲೈವಲ್ಲಿ ನೋಡುವವರಿಗೆ ಆಗಲಿ ಅದರ ಅಕ್ಯುರೇಸಿ ಮತ್ತು ಟೈಮಿಂಗ್ಸ್ ಮತ್ತು ಅದರದ್ದು ನೆಟ್ ಟು ನೆಟ್ ಫೈಟ್ ಪಕ್ಕವಾಗಿ ಜಜ್ಮೆಂಟ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸರ್, ಈಗ ನಮ್ಮ ಸ್ಕೈ ವ್ಯೂ ಒಂದು ಸಂಸ್ಥೆ ಈ ಅಪ್ಲಿಕೇಶನ್ ರೆಡಿ ಮಾಡೋಕ್ಕೆ ನೀವು ಒಂದೆಷ್ಟು ಸಮಯ ತೊಗೊಂಡಿದ್ದೀರಾ? ಅಂದರೆ ನಿಮ್ಮ ಪರಿಶ್ರಮ ಯಾವ ರೀತಿ ಇತ್ತು ಅಂತ? ಖಂಡಿತ ನನ್ನ ಪರಿಶ್ರಮ ಅಂತ ಹೇಳಿದ್ರೆ ಇದರ ಹಿಂದೆ ನಾನು ಕಂಬಳದ ಕ್ಷೇತ್ರದಲ್ಲಿ ಒಂದು 10 ವರ್ಷ ಕೆಲಸ ಮಾಡೋದ್ರಿಂದ ಇದರ ಅನುಭವ ಸಾಕಷ್ಟು ನಾನು ಪಡೆದಿದ್ದೇನೆ. ಖಂಡಿತ ಜಡ್ಜಸ್ನಷ್ಟು ಅನುಭವ ನಮಗಿಲ್ಲ, ಆದರೆ ಕಂಬಳದ ಟೆಕ್ನಾಲಜಿ ಬಗ್ಗೆ ನಮಗೆ ಅನುಭವ ಇದೆ. ಜಡ್ಜಸ್ನವರು ಇದನ್ನು ಖಂಡಿತವಾಗಿ ಪರಿಶೀಲನೆ ಮಾಡಿ ಜಡ್ಜಸ್ನವರೇ ಇದನ್ನು ಜಜ್ಮೆಂಟ್ ಕೊಡಬೇಕು. ಅವರಿಗೆ ನಾವು ಪಿಕ್ಚರನ್ನು ಔಟ್ಪುಟ್ಟನ್ನು ತೋರಿಸ್ತೇವೆ. ಔಟ್ಪುಟ್ ಪಿಕ್ಚರನ್ನು ಅವರು ಅನಲೈಸ್ ಮಾಡಿ ಆ ಜಜ್ಮೆಂಟ್ ಕೊಡುವ ನಿಟ್ಟಿನಲ್ಲಿ ಅದು ಹಾರ್ಸ್ ರೇಸಲ್ಲಿ ಕೂಡ ಹಾಗೆ, ನ್ಯಾಷನಲ್ ರೇಸಲ್ಲಿ ಕೂಡ ಹಾಗೆ ಫೈನಲ್ ಫೋಟೋ ಫಿನಿಷನ್ನು ನೋಡಿ ಜಜ್ಮೆಂಟ್ ಕೊಡೋದು. ಆ ನಿಟ್ಟಿನಲ್ಲಿ ಇದರಲ್ಲಿ ಕೂಡ ಆ ಲೆವೆಲಲ್ಲಿ ಜಜ್ಮೆಂಟ್ ಕೊಡುವ ಇದು ಸಬ್ಜೆಕ್ಟ್ ಆಗಿದೆ. ಓಕೆ, ಇದೀಗ ಇನ್ನು ಬರುವ ಕಂಬಳದಿಂದ ಈ
ನಿಮ್ಮ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಆಗುತ್ತೆ ಇದರಿಂದ? ಬರುವ ಕಂಬಳದಲ್ಲಿ ನಾವು ಆಲ್ರೆಡಿ ಏನು ಲೆದರ್ ಸಿಸ್ಟಮ್ ಇದೆ ಅದೇ ಕಂಟಿನ್ಯೂ ಆಗ್ತದೆ. ಇದು ನಾವೀಗ ಪ್ರಾಯೋಗಿಕವಾಗಿ 3-4 ಕಂಬಳಗಳಲ್ಲಿ ಅಳವಡಿಸಿ ಇದರದ್ದು ಡೂಸ್ ಡೋನ್ಸ್ ಮತ್ತು ಅಪ್ಲಿಕೇಶನ್ ಡೆವಲಪ್ಮೆಂಟು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಏನು ಅದರಲ್ಲಿ ಎರರ್ ಬರ್ತದೆ ಅದನ್ನೆಲ್ಲ ಸರಿಪಡಿಸಿ ಮುಂದಿನ ಒಂದು 3-4 ಕಂಬಳಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಅಳವಡಿಸಿ ಅದನ್ನು ಟೆಸ್ಟ್ ಮಾಡ್ತಾ ಇರ್ತದೆ. ಹಾಗೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.